ದಿವಂಗತ ಪ್ರಭು ಆರ್ಥರ್ ಪೆರೇರಾ ಇವರ ಸ್ಮರಣಾರ್ಥ ಪ್ರಸಾದ್ ನೇತ್ರಾಲಯ ಉಡುಪಿ, ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಉಡುಪಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಡಗುಡ್ಡೆ ಅಂಗಡಿ ಹಾಗೂ ಪ್ರಭು ಕೆನಡಿ ಪೆರೇರಾ ನಾಡ ಇವರ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣೆ ಹಾಗೂ ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ ಕಾರ್ಯಕ್ರಮವು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಡಗುಡ್ಡೆ ಅಂಗಡಿಯಲ್ಲಿ ನಡೆಯಿತು. ಕಾರ್ಯಕ್ರಮದ ರೂವಾರಿ ಕೆನಡಿ ಪೆರೇರಾ ಅವರು ಮಾತನಾಡಿ, ಅಗಲಿದ ತಮ್ಮನನ್ನ ಸ್ಮರಿಸುತ್ತಾ ನಾನು ನನ್ನ ತಮ್ಮ ಒಟ್ಟಿಗೆ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ದು ವೈವಾಹಿಕ ವಾರ್ಷಿಕೋತ್ಸವದ ಆಚರಣೆಯನ್ನ ಮಾಡಬೇಕಿತ್ತು. ಆದರೆ ತಮ್ಮ ಆರ್ಥರ್ ಅಗಲಿಕೆಯಿಂದ ಅವನ ಸ್ಮರಣಾರ್ಥ ಅವನ ಆತ್ಮಕ್ಕೆ ತೃಪ್ತಿಯಾಗುವಂತಹ ಒಳ್ಳೆಯ ಕೆಲಸವನ್ನ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಡಾಕ್ಟರ್ ಪ್ರೇಮಾನಂದ ಹಾಗೂ ಡಾಕ್ಟರ್ ಚಿಕ್ಮುರಿಯವರ ಸಲಹೆಯಂತೆ ನಾಡ ಪಂಚಾಯತ್ ವ್ಯಾಪ್ತಿಯ ಜನರಿಗೆ ಸದುಪಯೋಗವಾಗಲೆಂದು ಉಚಿತ ನೇತ್ರ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಎಂದು ಹೇಳಿದರು. ನಾನು ಮತ್ತು ನನ್ನ ತಮ್ಮ ಒಟ್ಟಿಗೆ ಮದುವೆಯಾದ್ದು ಬಹುಶಃ ಇವತ್ತಿಗೆ 25 ವರ್ಷ. ನನ್ನ ತಮ್ಮ 8 ತಿಂಗಳ ಮೊದಲು ನಮ್ಮನ್ನು ಬಿಟ್ಟು ಹೋದ. ನಮ್ಮನ್ನು ಅಗಲಿ ಹೋದ ನಂತರ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾನು ಎಣಿಸ್ಕೊಂಡೆ, ನನ್ನ ತಮ್ಮನ ಹೆಸರಲ್ಲಿ 1 ಲಕ್ಷ ರೂಪಾಯಿ ಸ್ವತ್ತನ್ನು ಈ ಬಡವರು ಬರ್ತಕ್ಕಂಥ ಸ್ಥಳ ಈ ಗೌರ್ಮೆಂಟ್ ಆಸ್ಪತ್ರೆಗೆ ಪ್ರಾಥಮಿಕ ಆರೋಗ್ಯ ಕೊಡಬೇಕಂತ ನಾನು ತೀರ್ಮಾನ ಮಾಡಿದ್ದೇನೆ. ನಾನು ಆ ತೀರ್ಮಾನಕ್ಕೆ ಬದ್ಧರಾಗಿ ಈಗ ವಸ್ತುಗಳನ್ನು ತಂದಿದ್ದೇನೆ, ತಂದು ಫಿಕ್ಸ್ ಆಗಿದೆ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ಆ ವಸ್ತುಗಳನ್ನು ನಾವು ಇಲ್ಲಿನ ಡಾಕ್ಟ್ರಿಗೆ ಹಸ್ತಾಂತರ ಮಾಡ್ತೇವೆ. ಇನ್ನೊಂದು ನನಗೆ ಈ ಕ್ಯಾಂಪ್ ಇದು ಮಾಡುವಾಗ ಡಾಕ್ಟ್ರ್ ಹೇಳಿದರು, ಒಂದು ಐ ಕ್ಯಾಂಪ್ ಮಾಡಿದರೆ ಒಳ್ಳೆ ಇತ್ತು, ಒಂದು ಸಭೆ ಒಂದು ಕಾರ್ಯಕ್ರಮ ಆಗಿ ಅದರಲ್ಲಿ ಮಾಡಿದರೆ ಭಾಳ ಚೆಂದ ಆಗ್ತಿತ್ತು ಅನ್ನೋ ಒಂದು ಸೂಚನೆ ಕೊಟ್ಟರು. ನಾನು ಡಾಕ್ಟರ್ ಅಂತ ಕೇಳಿದೆ. ಅದಕ್ಕೆ ನನಗೆ ಈ ಒಂದು ಕಾರ್ಯಕ್ರಮ ಮಾಡೋ ಪ್ರೇಮಾನಂದ ಡಾಕ್ಟರ್ ಚಿಕ್ಕಮರಿ ಇಬ್ಬರೂ ನನಗೆ ಸಲಹೆ ಕೊಟ್ಟಿದ್ದರು, ನಿಮ್ಗೆ ಐ ಕ್ಯಾಂಪ್ ಮಾಡು. ಆಗ ಐ ಕ್ಯಾಂಪ್ ಮಾಡೋದಕ್ಕೆ ಕನ್ನಡಕ ನಾವು ಉಚಿತ ಕೊಡಬೇಕಂತ ಎಣಿಸ್ಕೊಂಡಿದ್ದೇವೆ. ಆ ಉಚಿತ ಕನ್ನಡಕದ ಏನು ಹಣ ಇದೆ ನನ್ನ ತಮ್ಮನ ಫ್ಯಾಮಿಲಿಯವರು, ಮೊನಿಕಾ ಹಾಗೂ ಅವ್ರ ಫ್ಯಾಮಿಲಿಯವರು ಅವರು ತುಂಬಿಸ್ತಾರೆ. ಯಾರಿಗದು ಅಗತ್ಯ ಇದೆ ಅದನ್ನು ಕನ್ನಡಕದ ಹಣವನ್ನು ಅವ್ರು ಕೊಡ್ತಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ರಘುರಾಮ್ ದೇವಾಡಿಗ ಅವರು, ಸಾರ್ಥಕತೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡ ದಿವಂಗತ ಪ್ರಭು ಆರ್ಥರ್ ಪೆರೇರಾ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ಸಮರ್ಪಿಸಿ ಅಗಲಿದ ಆರ್ಥರ್ ಅವರ ವ್ಯಕ್ತಿತ್ವವನ್ನ ಕೊಂಡಾಡಿ ಅವರಂತಹ ಶ್ರಮಜೀವಿ ತಮ್ಮ ಮಕ್ಕಳನ್ನ, ಮನೆಯವರನ್ನ ಹಾಗೂ ಊರಿನವರನ್ನ ಪ್ರೀತಿಸುವ ಪರಿಯನ್ನ ಬಣ್ಣಿಸಿದ್ರು. ಕಣ್ಣಿನ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರ ನಿಧನದಂತ ತುಂಬ ಅವೇರ್ನೆಸ್ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ಭಾಳಷ್ಟು ಜನ ಕಣ್ಣನ್ನು ನೇತ್ರದಾನ ಮಾಡ್ತಾ ಇದ್ದಾರೆ, ಚೆಕಪ್ಪಿಗೆ ಹೋಗ್ತಾ ಇದ್ದಾರೆ. ಅಂದರೆ ಅವರೊಂದು ಕಣ್ಣಿನ ದಾನವನ್ನು ಮಾಡೋದೊಂದು ಪ್ರಚಾರ ಆಗಿದ್ದು ತುಂಬ ಕಡೆ ಈಗ ಎಲ್ಲ ಹಾಸ್ಪಿಟ್ಲಲ್ಲೂ ಸಹ ಕಣ್ಣಿನ ದಾನ ಮಾಡುವ ಪರಿಸ್ಥಿತಿ ಬಂದಿದೆ. ಬಹುಶಃ ಇವತ್ತು ಕೆನಡಿಯವರು ಹೇಳಿದಾಗೆ ನನಗೂ ಗೊತ್ತಿರಲಿಲ್ಲ 25ನೇ ವರ್ಷದ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ. ಆರ್ಥರ್ ಇದ್ದಿದ್ದರೆ ಭಾಳ ವಿಜೃಂಭಣೆಯ ಕಾರ್ಯಕ್ರಮ ಒಂದು ಆಗ್ತಿತ್ತು ಅನಿಸುತ್ತೆ. ಆದರೆ ಅದಕ್ಕಿಂತ ಒಳ್ಳೆಯ ಸಾರ್ಥಕ ಕಾರ್ಯಕ್ರಮವನ್ನು ಕೆನಡಿಯವರು ಆಯೋಜಿಸಿದರೆ ಅವರ ಕುಟುಂಬಕ್ಕೆ ನಾನು ಇದಕ್ಕಾಗಿ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ಮನುಷ್ಯ ಇದ್ದಾಗ ಏನು ಮಾಡಿ ಹೋಗ್ತಾನೆ ಅನ್ನೋದು ಮುಖ್ಯ ಅಲ್ಲ, ಅವನ ಹೋದ್ಮೇಲೂ ಅವನ ನೆನೆಸ್ಕೊಳ್ಳೋದು ಇದೆಯಲ್ಲ ಭಾಳ ಮುಖ್ಯ ಆಗುತ್ತೆ. ಆರ್ಥರ್ ಭಾಳ ಶ್ರಮಜೀವಿ ನನಗೆ ಗೊತ್ತಿದ್ದಾಗೆ. ತುಂಬ ಕೆಲಸ ಮಾಡ್ತಾರೆ, ಯಾವಾಗಲೂ ಚಿಂತನೆ ಮಾಡ್ತಾ ಇದ್ದ ಅವನು. ಯಾವಾಗಲೂ ಏನಾದರೂ ಒಂದು ಯೋಚನೆ ಮಾಡಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ. ಮಗನ ಬಗ್ಗೆ ಭಾಳ ಯೋಚನೆ ಇತ್ತು ಆರ್ಥರ್ಗೆ. ನಾನು ಭಾಳಷ್ಟು ಸರಿ ನನ್ನ ಹತ್ರನೂ ಸಹ ಚರ್ಚೆ ಮಾಡಿದರು. ಡಾಕ್ಟರ್ ಪ್ರೇಮಾನಂದ ಅವರು ಮಾತನಾಡಿ, ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗುವಂತೆ ಸರ್ಕಾರಿ ಆರೋಗ್ಯ ಕೇಂದ್ರಕ್ಕೆ ಕೆನಡಿ ಪೆರೇರಾ ಮತ್ತು ಕುಟುಂಬದವರು ಚಿಕಿತ್ಸಾ ಪರಿಕರಗಳನ್ನು ಹಾಗೂ ಸೋಲಾರ್ ವಿದ್ಯುತ್ ಸಂಪರ್ಕ ನೀಡಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಮುಖ್ಯವಾಗಿ ಕೆನಡಿ ಅವರು ಆರ್ಥರ್ ಅವರ ಮರಣವಾದ ನಂತರ ನಮಗೆ ನಿರಂತರ ಸಂಪರ್ಕದಲ್ಲಿದ್ದರು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನಿಮ್ಮ ಆಸ್ಪತ್ರೆಗೆ ಏನು ಬೇಕಂತೇಳಿ. ಮುಖ್ಯವಾಗಿ ನಮಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ದಾನಗಳನ್ನು ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಇರುವಂಥ ವಸ್ತುಗಳು ಅಥವಾ ಅವರು ಮನಸ್ಸಿಗೆ ಬಂದಂಥ ವಸ್ತುಗಳೇನಿದೆ ಅದನ್ನು ಕೊಡ್ತಾರೆ. ಅದನ್ನು ಉಪಯೋಗಿಸ್ತೇವೋ ಇಲ್ಲವೋ ಅದು ಗೊತ್ತಿರೋದಿಲ್ಲ. ಆದರೆ ಕೆನಡಿ ಅವರು ಸುಮಾರು 10 ತಿಂಗಳಿಂದ ನಿರಂತರವಾಗಿ ನಮ್ಮ ಆಸ್ಪತ್ರೆಗೆ ಏನು ಬೇಕಿದೆ ಅದನ್ನು ಹೇಳಿ, ಮತ್ತು ಅದು ಯಾವಾಗಲೂ ಜನರಿಗೆ ಅನುಕೂಲಕ್ಕೆ ಬರಬೇಕಂತೇಳಿ ಸಿಲೆಕ್ಷನ್ ನೀವೇ ಮಾಡಿ ಅಂತೇಳಿ ಸುಮಾರು 10 ತಿಂಗಳಿಂದ ನಾನು ಡಾಕ್ಟರ್ ಚಿಕ್ಕಮಾರಿ ಅವರು ಇದರ ಬಗ್ಗೆ ನಿರಂತರವಾಗಿ ಡಿಸ್ಕಸ್ ಮಾಡಿ, ಒಂದು ವೇಳೆ ನಮಗೆ ಈ ಆಸ್ಪತ್ರೆ ಏನಿದೆ ಇದು ಹಳೆ ಕಟ್ಟಡ ಇರುವಂಥದ್ದು, ಇದು ಒಂದು ವೇಳೆ ಡಿಮಾಲಿಷನ್ ಆಗಿ ಹೊಸ ಕಟ್ಟಡ ಏನಾದರೂ ಬಂದರೆ ಆವಾಗ ಕೂಡ ಇದನ್ನು ಬಳಸಬೇಕು. ಆ ನಿಟ್ಟಿನಲ್ಲಿ ನಾವು ಒಂದು ಪ್ಲಾನ್ ಅನ್ನು ಮಾಡಿ ಕೆನಡಿ ಅವರ ಹತ್ರ ನಮ್ಮ ಒಂದು ಪಟ್ಟಿ ಏನಿದೆ, ಬೇಡಿಕೆ ಏನಿದೆ ಇದನ್ನು ಕೊಟ್ಟು
ಡಾಕ್ಟರ್ ಚಿಕ್ಮುರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಡಾ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಪ್ರಭು ಕೆನಡಿ ಪಿರೇರಾ ಅವರು ಸುಮಾರು 10 ತಿಂಗಳಿಂದ ಆರೋಗ್ಯ ಕೇಂದ್ರಕ್ಕೆ ಜನರಿಗೆ ಉಪಯೋಗವಾಗುವಂತಹ ಸಲಕರಣೆಗಳನ್ನು ಒದಗಿಸುವ ಬಗ್ಗೆ ತೀರ್ಮಾನಿಸಿದಾಗ ಆಸ್ಪತ್ರೆಗೆ ಸೋಲಾರ್ ವ್ಯವಸ್ಥೆ ಹಾಗೂ ಗರ್ಭಿಣಿ ಹಾಗೂ ಹೊರರೋಗಿಗಳಿಗೆ ಅನುಕೂಲವಾಗುವಂತಹ ಸುಮಾರು 1 ಲಕ್ಷ ಮೌಲ್ಯದ ಸಲಕರಣೆಗಳನ್ನು ಒದಗಿಸುವ ಬಗ್ಗೆ ನುಡಿದಂತೆ ನಡೆದು ಅದನ್ನು ಒದಗಿಸಿ ಒಂದು ಶಿಬಿರವನ್ನು ಏರ್ಪಡಿಸಿರುವ ದಿವಂಗತ ಪ್ರಭು ಆರ್ಥರ್ ಪಿರೇರಾ ಅವರ ಕುಟುಂಬವನ್ನು ಅಭಿನಂದಿಸಿದರು. ಈ ಒಂದು ಉಚಿತ ತಪಾಸಣೆ ಶಿಬಿರದಲ್ಲಿ ನಮ್ಮ ನಾಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲರೂ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಕಣ್ಣಿನ ಸಮಸ್ಯೆಗಳನ್ನು ಪ್ರಾಥಮಿಕ ಹಂತದಲ್ಲೇ ಪರೀಕ್ಷಿಸಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಮತ್ತೆ ಯಾರಿಗಾದರೂ ಕನ್ನಡದ ಅವಶ್ಯಕತೆ ಇದ್ದರೆ ಅದನ್ನು ಸಹ ಪ್ರಭು ಕೆನಡಿ ಪಿರೇರಾ ಅವರು ಉಚಿತವಾಗಿ ಕೊಡ್ತೇವೆ ಅಂತ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವಶ್ಯಕತೆ ಇದ್ದವರು ಸಹ ಅದನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು. ಎಲ್ಲರೂ ಈ ಕಾರ್ಯಕ್ರಮವನ್ನು ಸದುಪಯೋಗಿಸಿಕೊಳ್ಳಬೇಕು. ಮತ್ತು ನಮ್ಮ ಈ ನಾಡಾ ಗ್ರಾಮ ಪಂಚಾಯತ್ನ ಸಭೆ ಎಲ್ಲರಲ್ಲಿ ಒಂದು ಮನವಿ ಅಂತ ಹೇಳಿದ್ರೆ, ಇವತ್ತು ಪ್ರಭು ಆರ್ಥರ್ ಪಿರೇರಾ ಅವರ ಸ್ಮರಣಾರ್ಥ ಅವರು ನಮ್ಮ ಊರಿಗೆ ಜನರಿಗೆ ಅನುಕೂಲವಾಗುವಂತ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಅನುಕೂಲವಾಗುವಂತಹ ಒಂದು ಸಲಕರಣೆಯನ್ನು ಒದಗಿಸಿದ ಹಾಗೆ ಒಂದು ಮಾದರಿಯಾಗಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಪ್ರಭು ಸ್ಟ್ಯಾನಿ ಪಿರೇರಾ, ಜೋಸೆಫ್ ಡಿಸಿಲ್ವಾ ಉಪಸ್ಥಿತರಿದ್ದರು. ಇವತ್ತು ನಾವು ನಾಡಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಿವಂಗತ ಪ್ರಭು ಆರ್ಥರ್ ಪಿರೇರಾ ಅವರ ಸ್ಮರಣಾರ್ಥವಾಗಿ ಅವರ ಸಹೋದರ ಕೆನಡಿ ಪ್ರಭು ಅವರು ಈ ಉಚಿತ ನೇತ್ರ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಅವರ ತಮ್ಮನ ಸ್ಮರಣಾರ್ಥವಾಗಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಜನರು ಈಗಾಗಲೇ ನೋಂದಣಿ ಮಾಡಿಕೊಂಡಿದ್ದಾರೆ. ಎಲ್ಲರನ್ನು ನಾವು ಒಬ್ಬೊಬ್ಬರನ್ನಾಗಿ ಕೋವಿಡ್ ನಿಯಮಾನುಸಾರವಾಗಿ ಅವರನ್ನು ತಪಾಸಣೆಗೆ ಒಳಪಡಿಸ್ತಾ ಇದ್ದೇವೆ. ಯಾರಲ್ಲಿ ಹೊರೆರೋಗ ಕಂಡುಬರ್ತದೆ ಅಂಥವರನ್ನು ಮುಂದಿನ ತಿಂಗಳು ಫೆಬ್ರವರಿ 7ನೇ ತಾರೀಕಿಗೆ ನಾವು ಉಡುಪಿ ಪ್ರಸಾದ್ ನೇತ್ರಾಲಯಕ್ಕೆ ತಮ್ಮದೇ ವಾಹನದಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಅಲ್ಲಿ ಡಿಟೇಲ್ ಆಗಿ ಚೆಕಪ್ ಎಲ್ಲ ಮಾಡಿ ಎಕ್ಸಾಮಿನೇಷನ್ ಮಾಡಿ ಹೊರೆ ತೆಗೆದು ಮರುದಿನ ಕರ್ಕೊಂಡು ಬಿಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಉಚಿತ ನೇತ್ರ ತಪಾಸಣೆ ಹಾಗೂ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ನೇತ್ರ ತಪಾಸಣೆ ಹಾಗೂ ಪೊರೆ ಶಸ್ತ್ರಚಿಕಿತ್ಸೆಯ ಸದುಪಯೋಗವನ್ನು ಪಡೆದುಕೊಂಡರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.